ತರಬೇತಿ ಸಂದರ್ಶನ ಎದುರಿಸುವ ಆತ್ಮವಿಶ್ವಾಸ ಗ್ರಾಮೀಣ ಮಟ್ಟದ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಅದ್ಭುತ ಪ್ರಯತ್ನ ಆಳ್ವಾಸ್ ಪ್ರಗತಿಯಿಂದ ಆಗುತ್ತಿದೆ. ಯುವಜನರ ಬದುಕಿನಲ್ಲಿ ಬೆಳಕು ನೀಡುವ ಕೆಲಸ ಆಳ್ವಾಸ್ನಿಂದ ಪ್ರಗತಿ ಉದ್ಯೋಗ ಮೇಳದ ಮುಖಾಂತರ ಆಗುತ್ತಿದೆ. ಉದ್ಯೋಗ ಸೃಷ್ಟಿಯಲ್ಲಿ ಸರ್ಕಾರಗಳ ಕಣ್ಣು ತೆರೆಸುವ ಕೆಲಸ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಆಗುತ್ತಿರುವುದು ಶ್ಲಾಘನೀಯ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಶ್ರಯದಲ್ಲಿ ವಿದ್ಯಾಗಿರಿಯ ಸುಂದರಿ ಆನಂದ ಆಳ್ವ ಕ್ಯಾಂಪಸ್ನಲ್ಲಿ 2 ದಿನಗಳು ನಡೆಯುವ 10ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳಕ್ಕೆ ಡಾ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಚಾಲನೆಯನ್ನ ನೀಡಿ ಮಾತನಾಡಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಶಿಕ್ಷಣ ಮಾತ್ರವಲ್ಲ ಉದ್ಯೋಗವನ್ನ ಸೃಷ್ಟಿಸಬೇಕೆನ್ನುವ 10 ವರ್ಷಗಳ ಹಿಂದಿನ ಉದ್ದೇಶ ಆಳ್ವಾಸ್ ಪ್ರಗತಿಯ ಮೂಲಕ ಈಡೇರಿದೆ. ಕಂಪನಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಉದ್ಯೋಗವನ್ನ ಪಡೆಯುವಂತಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೌಶಲ್ಯ ವೃದ್ಧಿಸಿಕೊಂಡು ಸಾಕಷ್ಟು ಪೂರ್ವ ತಯಾರಿ ಮಾಡಿದರೆ ಉದ್ಯೋಗ ಪಡೆಯುವುದು ಕಷ್ಟವೇನಲ್ಲ ಎಂದರು. ಆದಷ್ಟು ಒಂದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುವಂತಹ ಕೆಲಸ ಇದರಿಂದ ಆಗಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಇದರಿಂದ ಪ್ರಯೋಜನವನ್ನು ಪಡೆದಿದ್ದಾರೆ. ನಮಗೊತ್ತು ಇವತ್ತು 10ನೇ ವರ್ಷದಲ್ಲಿದ್ದೇವೆ. ನಮಗೊಂದು ಸಂಧಾನ ಅಂತ ಹೇಳಿದ್ರೆ ಇವತ್ತೊಂದು ಆಳ್ವಾಸ್ ವಿರಾಸತ್ 25ನೇ ವರ್ಷ ಈ ವರ್ಷ. ಇವತ್ತು ಆಳ್ವಾಸ್ ಉಳಿಸಿದೆ 15ನೇ ವರ್ಷ. ಇವತ್ತು ಆಳ್ವಾಸ್ ಪ್ರಗತಿ ಮೇಳ ಇವತ್ತು 10ನೇ ವರ್ಷ. ಬಹಳಷ್ಟು ಮಾಜಿ ಸಚಿವರಾದ ಕೆ ಅಭಯ್ ಚಂದ್ರ ಜೈನ್, ಕೆ ಅಮರನಾಥ ಶೆಟ್ಟಿ ಮುಖ್ಯ ಅತಿಥಿಯಾಗಿದ್ದರು. ಐಟಿಸಿ ಲಿಮಿಟೆಡ್ನ ಸೀನಿಯರ್ ಎಚ್ಆರ್ ಮ್ಯಾನೇಜರ್ ಶ್ರೀನಿವಾಸ ರೈ, ಎಂಫಸಿಸ್ ಕಂಪನಿಯ ಸೀನಿಯರ್ ಎಚ್ಆರ್ ಮ್ಯಾನೇಜರ್ ವಿದ್ಯಾರಣ್ಯ ಕೊಲ್ಲಿಪಾಲ್, ಯುಎಎ ಎಕ್ಸ್ಚೇಂಜ್ನ ಎಚ್ಆರ್, ಆಳ್ವಾಸ್ನ ಹಳೆ ವಿದ್ಯಾರ್ಥಿ ಗಣೇಶ್ ಮೂಡುಬಿದ್ರೆ ಅವರನ್ನ ಸನ್ಮಾನಿಸಲಾಯಿತು. ನಾವು ಬಹಳ ಸಂತೋಷ ಮತ್ತು ಬಹಳ ಹೆಮ್ಮೆಯಿಂದ ಅವರಿಗೆ ಶಾಲು ಹೊಂದಿಸಿ ಹೂಹಾರ ಸಮರ್ಪಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಇದು ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾ ಕುರಿಯನ್ ಸ್ವಾಗತಿಸಿದರು. ಈ ಸಂದರ್ಭ ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾ ಕುರಿಯನ್, ಉಪನ್ಯಾಸಕ ಉದಯ್ ಮಂಜುನಾಥ, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾ ಪೀಟರ್ ಫೆರ್ನಾಂಡಿಸ್ ಇನ್ನಿತರರು ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.